ಅತಿ ಹೆಚ್ಚು ಲಿಚ್ಚಿ ಬೆಳೆಯುವ ದೇಶ ಚೀನಾವಾದರೂ ಅತಿ ಹೆಚ್ಚು ಲಿಚ್ಚಿ ರಫ್ತು ಮಾಡುವ ದೇಶವಾಗಿದೆ ಮಡಗಾಸ್ಕರ್. ವಿಶಿಷ್ಟ ಸಿಹಿ ರುಚಿಯ ಲಿಚಿಯಲ್ಲಿ ತಿನ್ನುವ ಭಾಗ ಕಡಿಮೆಯಾದರೂ ಇದು ಜನಪ್ರಿಯ ಹಣ್ಣಾಗಿದೆ. ಆಫ್ರಿಕಾ ಮತ್ತು ಏಷ್ಯಾದಿಂದ ಹೆಚ್ಚಾಗಿ ಯುರೋಪಿಗೆ, ಪಶ್ಚಿಮ ಏಷ್ಯಾಕ್ಕೆ ರಫ್ತಾಗ್ತದೆ. ನೇರ ತಿನ್ನುವುದಲ್ಲದೆ ಐಸ್ ಕ್ರೀಂ, ರಸ ಮೊದಲಾದವುಗಳಲ್ಲಿ ಬಳಕೆಯಾಗ್ತದೆ. ಚೀನಾ ಅತಿ ಹೆಚ್ಚು ಎಂದರೆ ಜಾಗತಿಕ ಉತ್ಪಾದನೆಯ 50% ಲಿಚ್ಚಿ ಬೆಳೆಯುತ್ತದೆ. ಲಿಚ್ಚಿ, ಲಿಚ್ಚಿ, ಲಿಚ್ಚಿ ಎಂದೆಲ್ಲ ಕರೆಸಿಕೊಳ್ಳುವ ಇದು ಚೀನಾದ ಬಳಿಕ ಹೆಚ್ಚು ಬೆಳೆಯುವ ದೇಶಗಳೆಂದರೆ ಭಾರತ, ತೈವಾನ್. ಭಾರತದಲ್ಲಿ ಬಿಹಾರದಲ್ಲಿ ಅಧಿಕ ಬೆಳೆಯುತ್ತದೆ. ಶಾಹಿ ಚೀನಾ ಜಾತಿ ಬೆಳೆಗಳು ಪ್ರಸಿದ್ಧ. ಅತಿ ಹೆಚ್ಚು ಲಿಚ್ಚಿ ರಫ್ತು ಮಾಡುವ 5 ದೇಶಗಳು ಹೀಗಿವೆ: ಮಡಗಾಸ್ಕರ್ 4 ಲಕ್ಷ ಟನ್, ಸೌತ್ ಆಫ್ರಿಕಾ 20,000 ಟನ್, ವಿಯೆಟ್ನಾಂ 12,000 ಟನ್, ಥಾಯ್ಲೆಂಡ್ 10,000 ಟನ್, ಭಾರತ 7,000 ಟನ್. ಪ್ರಪಂಚದಲ್ಲಿ ಒಟ್ಟು ಪ್ರತಿ ವರ್ಷ 28 ಲಕ್ಷ ಟನ್ ಲಿಚಿ ಬೆಳೆಯುವವರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.